ಇಷ್ಟು ಚಿಕ್ಕದಾಗಿರುವಂಥ 10 ಗ್ರಾಮ್ ಇಂಗನ್ನಿದೆಯಲ್ವಾ 100 ಅಡುಗೆಗೆ ಬಳಸ್ಬೋದು. ಹಾಗೆಯೇ ಇದು ಅಡುಗೆ ಮನೆಯಲ್ಲಿ ಒಂಥರ ಸಂಜೀವಿನಿ ಅಂತಲೇ ಹೇಳ್ಬೋದು. ಹೇಗೆ ಏನು ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಒಂಚೂರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಮಸ್ತೆ ಎಲ್ರಿಗೂ. ನಮ್ಮ ಈ ವಿಶೇಷವಾಗಿರುವಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಫಸ್ಟ್ ಟೈಮ್ ನೀವೇನಾದರೂ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾವು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಇವತ್ತು ನಾನು ಆ್ಯಕ್ಚುಲಾಗಿ ನಮ್ಮ ಅಡುಗೆ ಮನೆಯಲ್ಲಿ ಅಂದರೆ ನಮ್ಮ ಅಡುಗೆಗೆ ನಾವು ದಿನ ಯೂಸ್ ಮಾಡುವಂಥ ಒಂದು ಸ್ಪೆಷಲ್ ಇಂಗಿನ ಬಗ್ಗೆ ನಿಮ್ಮೆಲ್ಲರ ಜೊತೆ ಹೇಳಬೇಕು. ಅಷ್ಟು ಮಾತ್ರ ಅಲ್ಲ, ಇಂಗಿನಿಂದ ಏನೆಲ್ಲ ಆರೋಗ್ಯಕ್ಕೆ ಲಾಭಗಳಿದೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಮಿಸ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬ್ರಾಹ್ಮಿನ್ಸ್ ಮನೆಯಲ್ಲಿ ಪ್ರತಿ ಅಡುಗೆಗೂ ಸಾಂಬಾರು ಇರ್ಬೋದು, ಎಲ್ಲದಕ್ಕೂ ಇರ್ಬೋದು ಈ ಇಂಗನ್ನು ಯೂಸ್ ಮಾಡೇ ಮಾಡ್ತಾರೆ. ಹಿಂಗಿಂದ ಏನಾಗುತ್ತೆ ಅಂತಂದರೆ ಅಡುಗೆ ಫ್ಲೇವರ್ ಅಥವಾ ಅಡುಗೆ ರುಚಿ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ನಾವು ರಸಮ್ ಸಾಂಬಾರು ಯಾವುದಾದ್ರೂ ಮಾಡಿದಾಗ ಹಿಂಗೆ ಹಾಕಿ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಅದು ನಿಮಗೆ ಗೊತ್ತಿರುತ್ತೆ ಅದರ ಫ್ಲೇವರ್ ಯಾವ ಥರ ಚೇಂಜ್ ಆಗುತ್ತೆ ಅಂತ. ಈವನ್ ಉಪ್ಪಿನಕಾಯಿ ಎಲ್ಲ ಪಿಕಲ್ ಮಾಡುವಾಗಲೂ ಕೂಡ ಹಿಂಗನ್ನು ಬ್ರಾಹ್ಮಿನ್ಸ್ 100% ಬಳಸ್ತಾರೆ. ಇದು ಬರೀ ಅರೋಮ ಜಾಸ್ತಿ ಆಗುತ್ತೆ ಅನ್ನೋ ವಿಷಯಕ್ಕೆ ಮಾತ್ರ ಅಲ್ಲ, ಇದರಿಂದ ತುಂಬ ಅಂತಂದರೆ ತುಂಬ ಆರೋಗ್ಯದ ಲಾಭಗಳಿದೆ. ಅದಕ್ಕಿಂತ ಮುಂಚೆ ನಾನು ಈಗ ನಿಮಗೆ ತೋರಿಸ್ತಿದ್ದೀನಲ್ಲ, ಈ ಹಿಂಗದ ಒಂದು ಸ್ಪೆಷಾಲಿಟಿ ಇದೆ, ಅದೇನು ಅಂತ ಹೇಳ್ತೀನಿ ನೋಡಿ. ಜಸ್ಟ್ ಒಂದು 10 ಗ್ರಾಮದ ಬಾಟಲ್ ಇದು, ಆದರೆ ಇದನ್ನ ಇದೆಯಲ್ವಾ 100 ಸರಿ ಅಡುಗೆಗೆ ನಾವು ಬಳಸ್ಬೋದು. ಅದು ಹೇಗೆ ಯಾಕೆ ಅಂತ ಹೇಳ್ತೀನಿ. ನನಗೆ ಆ್ಯಕ್ಚುಲಾಗಿ ಈ ನಾಟಿ ಗ್ರೇನ್ಸ್ ಅದು 100% ರಾ ಹಿಂಗಿದೆಯಲ್ವಾ, ಇದು ನನ್ನ ಫ್ರೆಂಡ್ ಒಬ್ಬರು ರೆಫರ್ ಮಾಡಿದರು. ಸುಮಾರು ಟೈಮಿಂದ ನಾನು ಯೂಸ್ ಮಾಡ್ತಾ ಇದ್ದೇನೆ. ನನಗಂತೂ ತುಂಬ ಕನ್ವಿನ್ಸ್ ಆಗಿದೆ. ಅಂದರೆ ನಾನು ಯೂಶ್ವಲ್ ಆಗಿ ಸುಮ್ಮನೆ ನನಗೆ ಇಷ್ಟ ಆಗಿಲ್ಲದಿದ್ದರೆ ನಾನು ಅದನ್ನ ಹೇಳೋದಕ್ಕೂ ಬರಲ್ಲ, ನಾನು ಅದನ್ನ ಪ್ರಮೋಟ್ ಕೂಡ ಮಾಡಲ್ಲ ಅಥವಾ ಯಾರಿಗೂ ರೆಕಮೆಂಡ್ ಕೂಡ ಮಾಡಲ್ಲ. ಇದನ್ನ ಯಾಕೆ ಸ್ಪೆಷಲಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಜಸ್ಟ್ ಒಂದು ಸ್ವಲ್ಪ ಹಾಕಿದರೆ ಸಾಕು ನಿಮಗೆ ಯಾವ ಥರ ಫ್ಲೇವರ್ ಇರುತ್ತೆ ಅಂತಂದರೆ, ನಾನು ತುಂಬ ಯೂಸ್ ಮಾಡಿದ್ದೀನಿ. ಈ ಪೌಡರ್ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ತುಂಬಾ ಯೂಸ್ ಮಾಡಿದ್ದೀನಿ, ಬಟ್ ಯಾವುದು ಇಷ್ಟು ಫ್ಲೇವರ್ ಕೊಡಲ್ಲ. ಇದು ನೋಡಿ, ಇದು ರಾ ಇಂಗು. ಆ್ಯಕ್ಚುಲಾಗಿ ಇಂಗನ್ನು ಯಾವುದರಿಂದ ಮಾಡ್ತಾರೆ ಅಂತಂದರೆ ಒಂದು ಮರದ ಅಂಟಿಂದ ಮಾಡ್ತಾರೆ. ಬಟ್ ಏನು ಮಾಡ್ತಾರೆ, ಅದನ್ನ ಡ್ರೈ ಮಾಡಿ ಒಣಗಿಸಿ ಪುಡಿ ಮಾಡ್ತಾರಲ್ಲ, ಆವಾಗ ಬೇರೆ ಯಾವುದ್ಯಾವುದು ಕೆಮಿಕಲ್ಸ್ ಇರ್ಬೋದು, ಅದು ಜಾಸ್ತಿ ದಿನ ಸ್ಟೋರ್ ಮಾಡಬೇಕು ಅಂತ ಅಥವಾ ಜಾಸ್ತಿ ಬರಬೇಕು ಅಂತ ಬೇರೆ ಏನೇನೋ ಅದಕ್ಕೆ ಆ್ಯಡ್ ಮಾಡ್ತಾರೆ. ಇದು ಆ ಥರ ಅಲ್ಲ, 100% ಪ್ಯೂರ್ ಆಗಿರೋದು, 100% ನ್ಯಾಚುರಲ್ ಆಗಿರೋದು. ನನಗೆ ಫಸ್ಟ್ ನನ್ನ ಫ್ರೆಂಡ್ ಹೇಳಿದಾಗ ನಾನು ನಂಬಿಲ್ಲ, ಬಟ್ ಒಂದ್ಸರಿ ಯೂಸ್ ಮಾಡಿದಾಗ ನನಗೆ ಇದರ ರಿಯಾಲಿಟಿ ಗೊತ್ತಾಯಿತು. ಜಸ್ಟ್ ಚೂರು ಹಾಕಿದರೆ ಸಾಕು, ಕಂಪ್ಲೀಟ್ ಆಗಿದ್ದಿಲ್ಲ ಅಡುಗೆಗೆ ಫ್ಲೇವರ್ ಚೇಂಜ್ ಆಗೋಗುತ್ತೆ. ಈ 10 ಗ್ರಾಮ್ ಇಂಗನ್ನು ನಾನು 100 ಅಡುಗೆಗೆ ಯೂಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದು ಹೇಗೆ ಅಂತ ಹೇಳ್ತೀನಿ. ಬೆಸ್ಟ್ ಏನು ಅಂತಂದರೆ ನೋಡಿ, ಇದರಿಂದ 10 ಗ್ರಾಮ್ ಅಂತಂದರೆ ನೀವು 1 ಗ್ರಾಮ್ ಅಷ್ಟು ತಗೋಬೇಕು. ಈ ಥರ ಇದನ್ನ ನೀವೇನು ಮಾಡಬೇಕು, ಇನ್ನು 10 ಭಾಗ ಮಾಡಬೇಕು. ನೋಡಿ, ಈ ಥರ ಚಿಕ್ಕದು ಇದನ್ನ 10 ಉಂಡೆ ಮಾಡಬೇಕು. ಇದರಿಂದ 1 ಗ್ರಾಮ್ ಅಷ್ಟು ಹಿಂಗನ್ನು ತಗೊಂಡು ಈ ಥರ ನೋಡಿ 10 ಉಂಡೆ ಥರ ಮಾಡ್ಕೊಂಡಿದ್ದೇನೆ. ಒಂದು ಅಡುಗೆಗೆ ಇದಿಷ್ಟು ಸಾಕು ನೋಡಿ, ಇಷ್ಟೇ. ಹಾಗಾದರೆ ಇದನ್ನ ಇದೇ ಥರ ಅಡುಗೆಗೆ ಹಾಕಿಬಿಡೋದಾ? ಖಂಡಿತವಾಗ್ಲೂ ಅಲ್ಲ. ನಿಮಗೆ ಒಳ್ಳೆ ಟೇಸ್ಟ್, ಒಳ್ಳೆ ಫ್ಲೇವರ್, ಪರ್ಫೆಕ್ಟಾಗಿ ಹಿಂಗೆ ಆ್ಯಕ್ಟಿವೇಟ್ ಆಗಬೇಕು ಅಂತಂದರೆ ಅದಕ್ಕೆ ಒಂದು ಮೆಥಡ್ ಇದೆ. ಅದೇ ಮೆಥಡ್ ಥರ ಮಾಡಬೇಕು. ಅದೇನು ಅಂತಂದರೆ, ಮೊದಲಿದೆಯಲ್ಲ ಒಂದು ಬೌಲಿಗೆ ಹಾಕ್ಕೊಳ್ಳಿ ಈ ಹಿಂಗನ್ನು 1 ಭಾಗದಷ್ಟು. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕೋಬೇಕು. ನೀರನ್ನು ಹಾಕ್ಕೊಂಡು ಇವಾಗಿದೆಯಲ್ವ ನೋಡಿ, ಕೈಯಿಂದ ಅಥವಾ ಸ್ಪೂನಿಂದ ಬೇಕಾದರೂ ಆಗುತ್ತೆ, ಈ ಥರ ಇದನ್ನ ಮಿಕ್ಸ್ ಮಾಡಬೇಕು, ಅಂದರೆ ಕದಡಬೇಕು ನೋಡಿ ಈ ಥರ. ಈಗ ನೋಡಿ, ಇದನ್ನ ಚೆನ್ನಾಗಿ ಕಲಸ್ಕೊಂಡು ಇಟ್ಕೊಂಡಿದ್ದೇವೆ. ಈ ನೀರನ್ನು ನಾವಿವಾಗ ಅಡುಗೆಗೆ ಹಾಕೋಬಹುದು. ಸಾರು ಇರ್ಬೋದು, ರಸಮ್ ಇರ್ಬೋದು, ಅದಕ್ಕೆ ಹಾಕೋಬಹುದು. ಇನ್ನೊಂದೇನು ಅಂತಂದರೆ, ಎಷ್ಟು ಜನರ ಅಡುಗೆ ಅಂತ ಕೇಳ್ಬೋದು. ಒಂದು ಸರಿ ನಾವು ಮನೇಲಿ ಮಾಡುವಾಗ 4-5 ಜನ ಇರ್ತೀವಿ. ಅಷ್ಟು ಜನರಿಗೆ ಮಾಡುವಷ್ಟು ಅಡುಗೆಗೆ 1 ಟೈಮ್ ಇದನ್ನ ಯೂಸ್ ಮಾಡ್ಬೋದು.
ಈಗ 10ರಲ್ಲಿ 1 ಭಾಗದಷ್ಟೇ ನಾನು ನೀರು ಮಾಡಿಕೊಂಡು ಇದನ್ನ ನಿಮಗೆ ತೋರಿಸಿದ್ದೇನೆ. ನೀವು ಇನ್ನೂ ಒಂದು ಮಾಡ್ಬೋದು. ಈ 10 ಕೂಡ ಇದೆಯಲ್ವ, 10 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಒಂದು ಸರಿ ನೀವು ನೀಟಾಗಿ ಕಲಸ್ಕೊಂಡು ಫ್ರಿಜ್ಜಲ್ಲಿ ಇಟ್ಬಿಟ್ಟು 10 ಸರಿ ಅಡುಗೆಗೆ ಯೂಸ್ ಮಾಡ್ಬೋದು. ಒಂದು ಸರಿ ಅಂದರೆ ತುಂಬ ಎಲ್ಲದನ್ನು ಆ್ಯಸ್ ಇಟ್ ಈಸ್ ನೀವು ಬಾಟ್ಲಲ್ಲಿ ಇರೋದನ್ನು ಎಲ್ಲದನ್ನ ತೆಗೆದುಬಿಟ್ಟು ನೀರು ಮಾಡಿ ಇಡಬೇಡಿ. ನಾನು ಆವಾಗಲೇ ಹೇಳಿದ್ದೇನಲ್ವ, 10 ಟೈಮ್ ಸರಿ ಅಂದರೆ ನೀವು 1 ಗ್ರಾಮ್ ಅಷ್ಟು ತಗೋಬೇಕು. 10 ಗ್ರಾಮಲ್ಲಿ 1 ಗ್ರಾಮ್ ಅಷ್ಟನ್ನು ತಗೊಂಡು ಎಲ್ಲದನ್ನು ಒಟ್ಟಿಗೆ 10 ಸ್ಪೂನ್ ನೀರು ಹಾಕಿ ನೀವು ಕಲಿಸ್ಕೊಂಡು ಫ್ರಿಜ್ಜಲ್ಲಿ ಇಟ್ಟರೆ 10 ಸರಿ ಅಡುಗೆಗೆ ಯೂಸ್ ಮಾಡ್ಬೋದು. ಹಾಗೆಯೇ ನೋಡಿ, ಇದರಲ್ಲಿ ಇನ್ನೂ ಇದೆಯಲ್ಲ 9 ಭಾಗದಷ್ಟು ಉಳಿದಿದೆ. ಆ 9 ಭಾಗನ ಇನ್ನು 90 ಸರಿ ನಾವು ಯೂಸ್ ಮಾಡ್ಬೋದು. ಸೊ ಅದಕ್ಕೆ ನಾನು ಹೇಳಿದ್ದು, ಜಸ್ಟ್ ಒಂದು 10 ಗ್ರಾಮ್ ಈ ನಾಟಿ ಗ್ರೇನ್ಸ್ ಅವ್ರದ್ದು ಹಿಂಗನ್ನು ಇದೆಯಲ್ವ, 100 ಅಡುಗೆಗೆ ಬಳಸ್ಬೋದು. ತುಂಬಾ ಪ್ಯೂರ್ ಆಗಿರುತ್ತೆ, ಆರ್ಗ್ಯಾನಿಕ್, 100% ಇದಕ್ಕೆ ಕೆಮಿಕಲ್ ಯಾವುದೂ ಅವರು ಹಾಕಿಲ್ಲ. ನನಗೆ ತುಂಬ ಟೈಮಿಂದ ಅವರು ಪರಿಚಯ. ಇದರಲ್ಲಿ ಹಾಕಿದ್ದಾರೆ ನೋಡಿ, ನಿಮಗೆ ಇಲ್ಲಿ ಕಾಣಲ್ಲ, ಯಾವುದು ಪ್ರಿಸರ್ವೇಟಿವ್ ಇಲ್ಲ, ಏನೂ ಇಲ್ಲ. ನಿಮಗೆ ಬ್ಯಾಂಗ್ಳೂರಲ್ಲಿದೆ, ಬೇರೆ ಎಲ್ಲೂ ಸಿಗಲ್ಲ ಕರ್ನಾಟಕದಲ್ಲಿ ಅನಿಸುತ್ತೆ ಅವ್ರದ್ದು ಶಾಪ್. ಬ್ಯಾಂಗ್ಳೂರಲ್ಲಿದೆ, 2-3 ಕಡೆನೇನೋ ಶಾಪ್ ಇದೆ. ನಾನೊಂದು ಕೆಲಸ ಮಾಡ್ತೀನಿ, ಅವರ ನಂಬರ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ, ಈ ವಿಡಿಯೋದಲ್ಲೂ ಹಾಕಿರ್ತೀನಿ. ವಿಘ್ನೇಶ್ ಅಂತ ಅವ್ರ ಹೆಸರು. ನೀವು ಅವರಿಗೆ ಫೋನ್ ಮಾಡಿದರೆ ಅವರು ನಿಮಗೆ ಕಳಿಸ್ಕೊಡ್ತಾರೆ. ಇನ್ನೊಂದು ನಾನು ಅತಿ ಮುಖ್ಯವಾದ ವಿಷಯನ ನಿಮ್ಮ ಎಲ್ಲರ ಜೊತೆ ಹೇಳಬೇಕು. ಇಂಗಿನ ಬಗ್ಗೆ ನಾನು ಹೇಳೋದಿದ್ರೆ, ಇಂಗಿದೆಯಲ್ವ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಿಮಗೆ ಯಾಕೆ ಇದು ಹಿಂದಿನ ಕಾಲದಿಂದಲೂ ಇಂಗನ್ನು ಯೂಸ್ ಮಾಡ್ತಾನೇ ಇದ್ದಾರೆ. ಯಾಕೆ ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ, ಒಂದು ಊಟ ಅಂದರೆ ಕೆಲವೊಂದು ಫುಡ್ಡಲ್ಲಿ ಆಟೋಮೆಟಿಕ್ಕಾಗಿ ಗ್ಯಾಸ್ ಜನ್ರೇಟ್ ಎಲ್ಲ ಆಗುತ್ತೆ ಅಲ್ವ, ಆವಾಗ ಇಂಗನ್ನು ಹಾಕೋದ್ರಿಂದ ಗ್ಯಾಸ್ ಫಾರ್ಮೇಟ್ ಆಗೋದು ತಪ್ಪುತ್ತೆ. ಇನ್ನೊಂದು ಏನು ಅಂತಂದರೆ ಡೈಜೆಷನ್, ಅಂದರೆ ತುಂಬಾ ಬೇಗ ನಾವು ತಿಂದಿದ್ದನ್ನು ಕರಗಿಸುತ್ತೆ. ಗ್ಯಾಸ್ಟ್ರಿಕ್ ಇದ್ದಾಗ ಅಡುಗೆಗೂ ಹಾಕ್ಬೋದು, ಇಲ್ಲದಿದ್ದರೆ ಬಿಸಿ ನೀರಿಗೆ ಒಂದು ಸ್ವಲ್ಪ ಹಾಕಿಬಿಟ್ಟು ಅದನ್ನ ಕದಡ್ಕೊಂಡು ಬೇಕಾದರೂ ಅಂದರೆ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಇನ್ನೊಂದು ಏನು ಅಂತಂದರೆ ಅಸ್ತಮಾ ಮತ್ತು ಕಫ ಪ್ರಾಬ್ಲಮ್ ಇರುತ್ತಲ್ವ, ಅದಕ್ಕೆ ಕೂಡ ಇಂಗು ತುಂಬ ಒಳ್ಳೆಯದಂತೆ. ಬಿಸಿ ನೀರಿಗೆ ಸ್ವಲ್ಪ ಹಾಕಿ ಕುಡಿಯೋದ್ರಿಂದ, ದಿನ 1 ವಾರ ಕುಡಿಯೋದ್ರಿಂದ ಕಫ ಕರಗುತ್ತೆ ಅಂತ ಹೇಳ್ತಾರೆ. ಮಕ್ಕಳಿಗಾದರೆ ಇಂಗನ್ನು ಸ್ವಲ್ಪ ಈ ಶುಂಠಿ ಪೌಡರ್ ಜೊತೆ ಬಿಸಿ ನೀರಲ್ಲಿ ಫೇಸ್ಟ್ ಮಾಡಿ ಎದೆಗೆ ಹಚ್ಚಿ ಬಿಡ್ಬೋದಂತೆ. ಅದು ಕೂಡ ಕಫ ಅಂದರೆ ಎದೆ ಕಟ್ಕೊಂಡಿರುತ್ತಲ್ವ, ಕಫ ಕಟ್ಕೊಂಡಿರುತ್ತಲ್ವ ಎದೆಯಲ್ಲಿ, ಅದು ಗುಣ ಆಗುತ್ತೆ. ಇನ್ನೊಂದು ಏನು ಅಂತಂದರೆ ಇದು ಬ್ಲಡ್ ಥಿನ್ನರ್ ಆಗಿ ಕೂಡ ಕೆಲಸ ಮಾಡುತ್ತೆ ಅಂತಂದರೆ, ದೇಹದಲ್ಲಿ ಎಲ್ಲಾದರೂ ರಕ್ತ ಹೆಪ್ಪುಗಟ್ಟಿದ್ರೆ ಇಂಗನ್ನು ಒಂಚೂರು ನೀರಲ್ಲಿ ಹಾಕಿ ಕುಡಿಯೋದ್ರಿಂದ ರಕ್ತ ಹೆಪ್ಪುಗಟ್ಟಿರೋದು ಕೂಡ ಕ್ಲಿಯರ್ ಆಗುತ್ತೆ. BP-ನ ಕಂಟ್ರೋಲ್ ಮಾಡುತ್ತೆ. ಹಾಗೆಯೇ ಸ್ಕಿನ್ನಿಗೆ ಕೂಡ ತುಂಬಾ ಒಳ್ಳೆಯದು. ಇದೇನು ಅಂತಂದರೆ, ಇದು ಜಸ್ಟ್ ನಾವು ಈ ಫೇಸ್ ಪ್ಯಾಕ್ ಎಲ್ಲ ಮಾಡ್ತೀವಲ್ವ, ಅಥವಾ ಖಾಲಿ ಒಂದು ನೀರಿಗೆ ನೀವು ಸ್ವಲ್ಪ ಗಂಧದ ಪುಡಿ ಮತ್ತು ಇದನ್ನ ಚೂರು ಮಿಕ್ಸ್ ಮಾಡಿ, ಈ ಪಿಂಪಲ್ ಎಲ್ಲ ಇರುತ್ತಲ್ವ ಅದಕ್ಕೆ ಹಚ್ಚಿದರೆ ಪಿಂಪಲ್ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ತುಂಬ ಅಂತಂದರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ, 1-2 ಅಂತಲ್ಲ. ಇನ್ನೊಂದು ಸರಿ ನಾನು ಡಿಟೇಲಾಗಿ ಕಂಪ್ಲೀಟಾಗಿ ಇಂಗು ಬಗ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ಮಾಡಿ ಹಾಕ್ತೇನೆ. ಏನಕ್ಕೆ ಇದನ್ನ ಸ್ಪೆಷಲಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ ಅಂತಂದರೆ, ಮಾರ್ಕೆಟಲ್ಲಿ ಸಿಗೋ ಇಂಗಿದೆಯಲ್ವ ಅದರಲ್ಲಿ 100% ನಾನು ಹೇಳ್ತೀನಿ, ಅದಕ್ಕೆ ಯಾವುದಾದ್ರೂ ಒಂದು ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ. ಸುಮ್ಮನೆ ಅದನ್ನ ತಗೊಂಬಂದು ನಾವು ಅಡುಗೆಗೆ ಹಾಕಿ ನಮ್ಮ ಆರೋಗ್ಯನ ಹಾಳು ಮಾಡಿಕೊಳ್ಳೋ ಬದಲು ನ್ಯಾಚುರಲಾಗಿ ಏನಾದರೂ ಪ್ರಾಡಕ್ಟ್ ಸಿಕ್ಕಿದರೆ ಅದನ್ನೇ ಜಾಸ್ತಿ ಯೂಸ್ ಮಾಡೋದು ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ. ಅದಕ್ಕೋಸ್ಕರ ನಿಮಗೆಲ್ರಿಗೂ ಗೊತ್ತಾಗಲಿ ಅನ್ನೋ ರೀಸನಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.